ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಇತ್ತೀಚೆಗೆ ನಿಧನರಾದ ಹಿರಿಯ ಕಾಂಗ್ರೆಸ್ ಮುಖಂಡ ಮಾಜಿ ಕೇಂದ್ರ ಸಚಿವರಾದ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮವು ಮಲ್ಲಿಕಟ್ಟೆಯ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಿತು. ಮಾಜಿ ಸಚಿವರಾದ ರಮಾನಾಥ್ ರೈ, ಅಭಯಚಂದ್ರ ಜೈನ್, ಶಾಸಕ ಯುಟಿ ಖಾದರ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಹರೀಶ್ ಕುಮಾರ್, ಐವಾನ್ ಡಿಸೋಜಾ, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಆಸ್ಕರ್ ಫರ್ನಾಂಡಿಸ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಅಭಯಚಂದ್ರ ಜೈನ್ ಅವರು ಆಸ್ಕರ್ ಫರ್ನಾಂಡಿಸ್ ಅವರ ಒಡನಾಟ ಮತ್ತು 1971ರಿಂದ ಆಸ್ಕರ್ ಫರ್ನಾಂಡಿಸ್ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಲ್ಲಿ ಕಾರಣೀಭೂತರಾಗಿದ್ದರು ಎಂದು ಹೇಳಿದರು. ಪ್ರಥಮವಾಗಿ 71ನೇ ಇಸವಿಯಲ್ಲಿ ರಂಗನಾಥ್ ಶೆಟ್ಟಿಯವರು ನಮ್ಮ ಉಡುಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಾಗ ಇಡೀ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರವನ್ನು ಮಾಡಿದವರು ಆಸ್ಕರ್ ಫರ್ನಾಂಡಿಸ್ ಅವರು. ಅದೇ ರೀತಿ ಅವರೊಟ್ಟಿಗೆ ವೀರಪ್ಪ ಮೊಯ್ಲಿ ಅವರೆಲ್ಲ ಆ ದಿನಗಳಲ್ಲಿ ಕಾಂಗ್ರೆಸ್ ಕಟ್ಟುವಂಥ ಕೆಲಸ ಮಾಡಿದರು. 71ರಲ್ಲಿ ರಂಗನಾಥ್ ಶೆಟ್ಟಿಯವರು MP ಆದರೆ 72ರಲ್ಲಿ ಹೊಸ ಯುಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಆಯಿತು. ಹಳೆಯ ಕಾಂಗ್ರೆಸ್ಸಿಗರೆಲ್ಲ ಮೂಲ ಗುಂಪಾಗಿ ವೀರಪ್ಪ ಮೊಯ್ಲಿಯವರು, ಸುಬ್ಬಯ್ಯ ಶೆಟ್ಟರು, ಎಡ್ಡಿ ಸಲ್ಲಾನ, ನಮ್ಮ ಯುಟಿ ಫರೀದ್ರು, AG ಕೋಡ್ಗೆಯವರು, ಕುಂದಾಪುರದಿಂದ ಸುಳ್ಯದವರೆಗೆ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರುವಂತಾದಂಥ ಇತಿಹಾಸ 72ರಲ್ಲಿ. ಆ ದಿನಗಳಲ್ಲಿ ಕೂಡ ಯಾವುದೇ ಜನಪ್ರತಿನಿಧಿ ಆಸ್ಕರ್ ಫರ್ನಾಂಡಿಸ್ ಆಗಲಿಲ್ಲ. ಪ್ರಾಮಾಣಿಕ ಕಾರ್ಯಕರ್ತನಾಗಿ ದುಡಿದವರು. ಅನಂತರ ಮಾಜಿ MLC ಐವಾನ್ ಡಿಸೋಜಾ ಅವರು ಮಾತನಾಡಿ ಆಸ್ಕರ್ ಫರ್ನಾಂಡಿಸ್ ಅವರು ದೀರ್ಘಕಾಲ ಸಂಸದರಾಗಿ ಕಾರ್ಯನಿರ್ವಹಿಸಿದ್ದು ಸಮಾಜದ ಅಭಿವೃದ್ಧಿಗೆ ಶ್ರಮಿಸಿದವರಲ್ಲಿ ಒಬ್ಬರು ಎಂದು ಹೇಳಿದರು. ಆಸ್ಕರ್ ಫರ್ನಾಂಡಿಸ್ ಅವರು ತೀರಿಹೋದ ಮೇಲೆ 3 ದಿವಸಗಳ ಕಾಲ ಅವರ ಅಂತ್ಯಕ್ರಿಯೆಯ ಒಂದು ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮದ ಉದ್ದಕ್ಕೂ ಜನರು ಬಂದು ಅವರ ಒಳ್ಳೆಯ ಕೆಲಸಗಳನ್ನು ಕೊಂಡಾಡಿದ್ದು ಮಾತ್ರವಲ್ಲದೆ ಅವರ ಜೀವಿತ ಕಾಲದಲ್ಲಿ ಅವರು ಜನರ ಒಟ್ಟಿಗೆ ಇದ್ದಂಥ ನಡವಳಿಕೆಯನ್ನು ಭಾಳ ಚೆನ್ನಾಗಿ ಜನರಿಗೆ ತಿಳಿಸಿಕೊಡುವಂಥ ರೀತಿಯಲ್ಲಿ ಆಯಿತು. ಸಾವಿರಾರು ಜನರು ಅನೇಕ ಕಡೆ ಬಂದು ಆಸ್ಕರ್ ಫರ್ನಾಂಡಿಸ್ ಅಮರ್ ರಹೆ ಅಂತೇಳೋ ಮಾತನ್ನು ಹೇಳಿದರು. ಆಸ್ಕರ್ ಫರ್ನಾಂಡಿಸ್ ಅವರು 41 ವರ್ಷಗಳ ಕಾಲ ಸುದೀರ್ಘ ಕಾಲದಲ್ಲಿ ಅವರು ಒಬ್ಬ ಸಂಸದರಾಗಿ ಕೆಲಸ ಮಾಡಿದಂಥವ್ರು. ಇವತ್ತು ರಾಜಕಾರಣದಲ್ಲಿ ಯಾವುದೇ ವ್ಯಕ್ತಿ 5 ವರ್ಷ 6 ವರ್ಷ 2ನೇ ಟರ್ಮು 3ನೇ ಟರ್ಮು ಬಂದಾಗಲೇ ಅವರ ಹಿಂದೆ ಅವರ ವಿರೋಧಿ ಗುಂಪುಗಳು ಪ್ರಾರಂಭವಾಗಿ ಬರ್ತವೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿಶ್ವಾಸ್ ಕುಮಾರ್ ದಾಸ್, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲುಕ್ಮಾನ್, ಮಹಿಳಾ ಕಾಂಗ್ರೆಸ್ನ ಶಾಲೆಟ್ ಪಿಂಟು ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು.